shortlisted for being here. Harish has put in a lot of effort going to colleges to get all of you here to help us. And not to forget, the Mangalore City Corporation counter, do take and sign in. Do visit our shelter. Many of you have come and volunteered there. ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವಂಥ ವಿಡಿಯೋ ನನಗೆ ತುಂಬ ಇಷ್ಟವಾದಂತಹ ಒಂದು ವಿಡಿಯೋ. ಯಾಕೆಂದರೆ ನಾನಿವತ್ತು ಮಾಡುವಂಥ ವಿಡಿಯೋ ಬೀದಿ ನಾಯಿಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಆ ವಿಡಿಯೋ ಅಂದರೆ ಒಂದು ಕಾರ್ಯಕ್ರಮ ಮಂಗಳೂರು ಮಹಾನಗರ ಪಾಲಿಕೆ WVS ಆಮೇಲೆ ಅನಿಮಲ್ ಕೇರ್ ಟ್ರಸ್ಟ್, ಅಂದರೆ ಈ ಕಾರ್ಯಕ್ರಮವನ್ನು ವರ್ಲ್ಡ್ ವೆಟನರಿ ಸರ್ವಿಸ್ ಅನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಸಹಯೋಗದಲ್ಲಿ ಆಯೋಜಿಸಿರುವಂತಹ ಒಂದು ಕಾರ್ಯಕ್ರಮ. ಇದು ತುಂಬ ಖುಷಿಯಾಯಿತು ನನಗೆ. ಯಾಕೆಂದರೆ ಮಂಗಳೂರಿನಲ್ಲಿರುವಂತಹ ನಮ್ಮ 60 ವಾರ್ಡ್ನಲ್ಲಿರುವಂತಹ ನಾಯಿಗಳ ಒಂದು ಸರ್ವೆ ಮಾಡುವಂತಹ ಕೆಲಸ ಇದು ತುಂಬ ಇಷ್ಟವಾದಂಥ ಕೆಲಸ. ಸ್ನೇಹಿತರೆ, ಇದರ ಬಗ್ಗೆ ಇನ್ನೊಂದು ಮೆಚ್ಚುಗೆ ನಾನು ಹೇಳಬೇಕು ಅಂದರೆ, ಇದರಲ್ಲಿ ಭಾಗವಹಿಸಿದಂಥ ಅಧಿಕ ವಾಲಂಟಿಯರ್ಸ್ಗಳು ಎಲ್ಲ ಯಂಗ್ಸ್ಟರ್ಸ್, ಅಂದರೆ ಇಂದಿನ ಸ್ಟೂಡೆಂಟ್ಸ್ಗಳು, ಅವರೆಲ್ಲ ಸ್ಟೂಡೆಂಟ್. ನನಗೆ ತುಂಬ ಖುಷಿಯಾಯಿತು ಇದನ್ನು ನೋಡಿ. ಯಾಕೆಂದರೆ ನಮ್ಮ ಈಗಿನ ಒಂದು ಯಂಗ್ಸ್ಟರ್ಸಿಗೂ ಕೂಡ ಇಂಥ ಒಂದು ವಿಚಾರದ ಬಗ್ಗೆ ಒಲವು ಮೂಡಿರೋದು ನಿಜವಾಗ್ಲೂ ನಾವು ಪ್ರಶಂಸನೀಯ ಅಂತ ಹೇಳಬಹುದು. ತುಂಬ ಖುಷಿಯಾಯಿತು. ಹಾಗಾಗಿ ನನಗೆ ಈ ಕಾರ್ಯಕ್ರಮವು ಮಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲ್ ಹಾಲಿನಲ್ಲಿ ತಾರೀಕು 9 ಫೆಬ್ರವರಿಯಂದು ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಮಂಗಳೂರಿನ ಸರಿಸುಮಾರು 140ಕ್ಕೂ ಹೆಚ್ಚು ಸ್ವಯಂ ಸೇವಕರು ಅಂದರೆ ವಾಲಂಟಿಯರ್ಸ್ ಸೇರಿದ್ರು. ಮಂಗಳೂರು ನಗರದಲ್ಲಿರುವಂತಹ ಬೀದಿ ನಾಯಿಗಳಿಗೆ ಸರ್ವೆ ನಡೆಸಲು ಮಂಗಳೂರಿನ ಪಾಲಿಕೆಯ ವ್ಯಾಪ್ತಿಯ 60 ವಾರ್ಡ್ಗಳಲ್ಲೂ ಕೂಡ ಈ ಸರ್ವೆಯನ್ನು ನಾವು ನಡೆಸಲಾಗಿತ್ತು. ಅಂದರೆ ನಾವೆಲ್ಲ ವಾಲಂಟಿಯರ್ಸ್ ಆಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಕೆಲಸ ಮಾಡಿರುವಂಥ ನಿಜವಾಗಿಯೂ ಮೆಚ್ಚುಗೆ. ನನಗಂತೂ ತುಂಬ ಇಷ್ಟ ಆಯಿತು. ನಾನು ಮೊದಲೇ ಹೇಳಿದ ಹಾಗೆ ಸ್ನೇಹಿತರೆ, ನಮಗೆ ಕೆಲವರು ಹೇಳ್ತಾರೆ ಬೀದಿ ನಾಯಿಗಳ ಬಗ್ಗೆ ಮಾತಾಡುವಾಗ, ಬೀದಿ ನಾಯಿಗಳು ಕಚ್ತವೆ, ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತವೆ, ಅವುಗಳು ಯಾಕೆ ಹಾಗೆ ಮಾಡ್ತವೆ ಅಂತ ನಾವು ಒಮ್ಮೆ ಯೋಚನೆ ಮಾಡಿದ್ದೇವಾ? ಇಲ್ಲ. ಅವುಗಳು ಓಡಿಸ್ತವೆ, ಇವುಗಳು ಓಡಿತವೆ, ನಾವು ಕಲ್ಲೆಸೆಯುವುದು, ಅವುಗಳಿಗೆ ಊಟ ಹಾಕೋದಿಲ್ಲ ನಾವು. ನೀವು ಜಸ್ಟ್ ಒಮ್ಮೆ ನೋಡಿ, ನಾಯಿಗಳು ನಮ್ಮ ನೋಡ್ತಾ ಇರ್ತೇವೆ, ನೀವು ತಿಂಡಿ ಹಾಕಬೇಕು, ಊಟ ಹಾಕಬೇಕು, ಇಲ್ಲ, ಅವುಗಳ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನಮ್ಮ ಮನುಷ್ಯರಿಗೆ ನೋಡಿ, ನೀವು ಎಷ್ಟೇ ಒಳ್ಳೆಯದು ಮಾಡಿದರೆ ಅವನ ಹಿಂದೆ ಬೇರೆ ಏನು ಮಾತಾಡಿಕೊಂಡು ಬರುವಂಥದ್ದು. ಮನುಷ್ಯರಿಗೂ ಪ್ರಾಣಿಗಳು ತುಂಬ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ಯಾಕೆಂದರೆ ನಮಗೆ ಪ್ರಾಣಿಗಳೊಟ್ಟಿಗೆ ಇದ್ದವರಿಗೆ ಮಾತ್ರ ಆ ಒಂದು ಸುಖ ಅಂತ ಹೇಳೋದು, ಅದರ ಒಂದು ಇದು ಗೊತ್ತುಂಟು ನಮಗೆ. ಕೆಲವರು ಕೂತ್ಕೊಂಡು ಹೇಳ್ತಾರೆ, ಅವುಗಳು ಅಲ್ಲಿ ಬೆನ್ನು ಹತ್ತವೆ. ಇಲ್ಲಿ ಲಾಸ್ಟ್ ಟೈಮ್ ಒಬ್ಬರು ಹೇಳಿದರು ನನಗೆ, ನಾಯಿಗಳು ಗಾಡಿ ನಾನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನಿಮಗೆ. ಇದೇ ಮಣ್ಣಗುಡ್ಡದಲ್ಲಿ ಒಂದು ನಾಯಿ ಸುಮಾರು ಒಂದು 8 ವರ್ಷದ ಮೊದಲು ಮರಿ ಹಾಕಿದಂತಹ ನಾಯಿ, 2 ಮರಿಗಳು ಸತ್ತೋಯಿತು. ಒಂದು ತಾಯಿ ಇತ್ತು, ಅದರ ತಾಯಿಯನ್ನು ಕೂಡ ಒಬ್ಬ ಗಾಡಿಯವ ಅಡಿಗೆ ಹಾಕೊಂಡೋದು ಆ ಮರಿಯ ಕಣ್ಣ ಎದುರಲ್ಲಿ. ಇಂದಿಗೂ ಆ ಗಾಡಿ ಕಂಡ್ರೆ ಆ ಮರಿ, ಈಗ ದೊಡ್ಡದಾಗಿದೆ, ಸುಮಾರು ದೊಡ್ಡದಾಗಿದೆ, ಆ ಮರಿ ನಾಯಿ ಈಗಲೂ ಆ ಗಾಡಿಯನ್ನು ಅಟ್ಟಾಡಿಸ್ಕೊಂಡು ಹೋಗ್ತದೆ. ಕಾರಣ ಗೊತ್ತಿದ್ದವರಿಗಷ್ಟೇ ಗೊತ್ತಿಲ್ಲದವನಿಗೆ ಆ ನಾಯಿ ಬೆನ್ನು ಹಿಡಿತದೆ ಗಾಡಿದು, ಅಷ್ಟೇ ಗೊತ್ತಿರೋದು. ಅವುಗಳಿಗೂ ಮನಸ್ಸಿದೆ, ಅವುಗಳಿಗೂ ಭಾವನೆ ಇದೆ, ಅವುಗಳಿಗೂ ನೋವಿದೆ, ಅವುಗಳಿಗೂ ಯಾತನೆ ಇದೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ನಿಮಗೆ ಊಟ ಹಾಕ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಕಲ್ಲಲ್ಲಿ ಬಿಸಾಡೋದು, ಬಿಸಿ ನೀರು ಹಾಕೋದು, ವಿಷ ಹಾಕೋದು, ಅವುಗಳಿಗೆ ಸಿಕ್ಕಿದಲ್ಲಿ ಹೊಡೆಯೋದು ದಯವಿಟ್ಟು ಮಾಡಬೇಡಿ. ಇದು ನನ್ನ ಕಳಕಳಿಯ ವಿನಂತಿ ನಿಮ್ಮಲ್ಲಿ. ಯಾಕೆಂದರೆ ಮೂಕ ಪ್ರಾಣಿಗಳಿಗೆ ನಾವು ಕೊಟ್ಟಂಥ ಶಿಕ್ಷೆ ಅದು ದೇವರು ಖಂಡಿತ ನಮಗೆ ವಾಪಸ್ ಕೊಡ್ತಾರೆ. ನಮ್ಗೆ ಅಲ್ಲದಿದ್ದರೂ ಆ ಕರ್ಮವನ್ನು ನಮ್ಮ ಮಕ್ಕಳಿಗಾದರೂ ದೇವರು ಕೊಡ್ತಾರೆ. ಯಾಕೆಂದರೆ ಮೂಕ ಪ್ರಾಣಿಗಳು ನನ್ನ ಪ್ರಕಾರ ದೇವರಿಗೆ ಸಮ ಅಂತ ಭಾವಿಸೋಳು ನಾನು. ಹಾಗಾಗಿ ದಯವಿಟ್ಟು ಮೂಕ ಪ್ರಾಣಿಗಳನ್ನು ರಕ್ಷಿಸಿ. ನಿಮಗೆ ಊಟ ಹಾಕ್ಲಿಕ್ಕೆ ಆಗದಿದ್ರೂ ಪರವಾಗಿಲ್ಲ, ಒಂದು ಕಡೆ ಒಂದು ನೀರಾದರೂ ಇಟ್ಟು ಬಿಡಿ. ಇನ್ನು ಈ ಬಿಸಿಲಿಗೆ ಅವುಗಳಿಗೆ ತುಂಬ ಬಾಯಾರಿಕೆ ಆಗುವಂಥ ಸಮಯ. ಸೊ ತುಂಬ ಕಷ್ಟಪಡ್ತವೆ ಆಗ ನಾಯಿಗಳು. ಪ್ರಾಣಿ ಪಕ್ಷಿಗಳನ್ನು ಉಳಿಸುವಲ್ಲಿ ಆದಷ್ಟು ನಮ್ಮ ಕಿಂಚಿತ್ ಕೊಡುಗೆಯನ್ನು ಈ ಸಮಾಜಕ್ಕೆ ಕೊಡುವ ಎಂಬ ಒಳ್ಳೆಯ ಉದ್ದೇಶ ತಮ್ಮೆಲ್ಲರಿಗೂ ಇರಲಿ ಎಂಬ ಆಶಯ. ಈ ಕಾರ್ಯಕ್ರಮ ತಾರೀಕು 19 ಫೆಬ್ರವರಿಯಂದು ಸ್ವಯಂ ಸೇವಕರಿಗೆ ಅಂದರೆ ಬಂದಂತಹ ವಾಲಂಟಿಯರ್ಸ್ಗೆಲ್ಲರಿಗೂ ಪಾಲಿಕೆ ಆಯುಕ್ತರು ಅಂದರೆ ಕಮಿಷನರ್ ಪ್ರಮಾಣ ಪತ್ರ ನೀಡುವ ಮೂಲಕ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರು. ಸೊ ತುಂಬ ಖುಷಿಯಾಯಿತು. ಬಂದಿರುವಂಥ ಎಲ್ಲ ವಾಲಂಟಿಯರ್ಸ್ಗಳಿಗೂ ಕೂಡ ಈ ಕಾರ್ಯಕ್ರಮ ನಿಜವಾಗಿಯೂ ಪ್ರಶಂಸನೆಗೆ ಒಂದು ಪಾತ್ರವಾದಂಥ ಒಂದು ಕಾರ್ಯಕ್ರಮ. ಸೊ ಹಾಗಾಗಿ ನನಗೆ ತುಂಬ ಇಷ್ಟ ಆಯಿತು ಈ ಕಾರ್ಯಕ್ರಮ.
ಪ್ರಾಣಿಗಳ ಬಗ್ಗೆ ಹೇಳ್ತಾ ಹೋದರೆ ಸುಮಾರು ಇದೆ ಪ್ರಾಣಿಗಳು. ನಾನು ಮೊದಲು ಹೇಳಿದ ಹಾಗೆ ಆ ಪ್ರಾಣಿಗಳನ್ನು ಪ್ರೀತಿಸೋಣ, ಪ್ರಕೃತಿಯನ್ನು ಪ್ರೀತಿಸೋಣ. ನಾವು ಆದಷ್ಟು ನನ್ನಿಂದ ಆದಷ್ಟು ಕಿಂಚಿತ್ ಸ್ನೇಹಿತರೆ, ನಾನು ಒಂದು ರಿಕ್ವೆಸ್ಟ್, ನಿಮ್ಮಲ್ಲಿ ಎಲ್ಲಾದರೂ ಒಂದು ಈ ಥರ ಸರ್ಜರಿ ಆಗದಿರುವಂಥ ನಾಯಿಗಳ ಅಥವಾ ಇನ್ನೇನಾದರೂ ಒಂದು ಕಂಪ್ಲೇಂಟ್ ಮಾಡಿ ಅನಿಮಲ್ ಕೇರ್ ಟ್ರಸ್ಟ್ ಯಾವುದಕ್ಕಾದರೂ. ಅದನ್ನು ಬಿಟ್ಟು ನಾವು ಹೋಗುವಾಗ ಬರುವಾಗ ಬೇಕು ಅಂತ ಆಕ್ಸಿಡೆಂಟ್ ಮಾಡೋದು ಅಥವಾ ಅದು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ಅದನ್ನು ಕಂಡು ಕಾಣದೆ ಹೋಗೋದು ದಯವಿಟ್ಟು ಮಾಡೋದು ಬೇಡ. ಆದಷ್ಟು ನಾವು ಈ ಸರ್ಜರಿ ಮಾಡುವಲ್ಲಿ ಪ್ರಯತ್ನ ಪಡೋಣ. ಆದಷ್ಟು ಬೀದಿ ನಾಯಿಗಳ ಸಂತಾನವನ್ನು ಕಡಿಮೆ ಮಾಡುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗೋಣ ಎಂಬ ಆಶಯ ನಮ್ಮದು. ಇನ್ನೊಂದೇನೆಂದರೆ, ಲಾಸ್ಟ್ ಟೈಮ್ ನನಗೂ ಹಾಗೇನೆ, ನಾವೀಗ ಫೀಡ್ ಮಾಡ್ತೇವೆ ನಾಯಿಗಳಿಗೆ, ಕೆಲವರಿಗೆ ಬೇಡದೆಲ್ಲ ಬೈತಾರೆ. ಸುಮ್ಮನೆ ಇರ್ತೇನೆ ನಾನು, ಯಾಕೆಂದರೆ ನೋಡು ಅವನ ಮೇಲೆ ಇರ್ತಾನೆ. ಯಾಕೆಂದರೆ ನಮಗೆ ಮನುಷ್ಯರಿಗೆ ಬೈದರೆ ನಾವು ರಿಪೀಟ್ ಅವರಿಗೆ ಒಂದು ಮಾತು ಕೊಡ್ಬೋದು. ಆದರೆ ಆ ಮಕ್ಕಳಿಗೆ, ಬಾಯಿ ಬರದ ಮಕ್ಕಳಿಗೆ ಬೈದರೆ ಉಂಟಲ್ಲ, ಆ ಕರ್ಮ ಅವನು ಅನುಭವಿಸ್ತಾನೆ, ಅದು ಖಂಡಿತ. ಹಾಗಾಗಿ ನಮ್ಮಿಂದ ಆದಷ್ಟು ನಾಯಿಗಳಿಗೆ ಫೀಡ್ ಮಾಡೋಣ, ಪ್ರೀತಿ ಕೊಡೋಣ. ಅವುಗಳಿಗೂ ನಮ್ಮ ಹಾಗೆ ಮನಸ್ಸಿದೆ ಸ್ನೇಹಿತರೆ, ಅವುಗಳಿಗೂ ನೋವಾಗುತ್ತೆ. ಅವುಗಳಿಗೆ ಮರಿ ಮಾಡೋದು, ಸಾಕೋದು. ಕೆಲವರು ಏನು ಗೊತ್ತುಂಟು, ಸಾಕೋದು ಆಮೇಲೆ ಎಲ್ಲೆಲ್ಲಿ ಕೊಂಡೋಗಿ ಬಿಸಾಡೋದು ಅವುಗಳನ್ನು. ಕೆಲವರು ಲಾಸ್ಟ್ ಟೈಮ್ ನನಗೊಬ್ಬರು ಹೇಳಿದರು, ಬೆಕ್ಕು ಸಾಕುದಂತೆ, ಬೆಕ್ಕಿ ಮರಿ ಹಾಕಿದ ಕೂಡಲೇ ಇಮಿಡಿಯೇಟ್ಲಿ ಅದನ್ನು ಕೊಂಡೋಗಿ ಟ್ರೈನ್ ಇದೆಯಲ್ಲ ಅದರ ಹತ್ರ ಬಿಸಾಡೋದಂತೆ, ತೊಟ್ಟೆಯಲ್ಲಿ ಕಟ್ಟಿ, ಹೀಗೆಲ್ಲ. ಲಾಸ್ಟ್ ಟೈಮ್ ನನಗೆ ಒಂದು ಮರಿ ಸಿಕ್ಕಿತ್ತು, ತೊಟ್ಟೆಯಲ್ಲಿ ಕಟ್ಟಿ ಆ ಥರ ತೋಡಲ್ಲಿ ಹಾಕಿದ ಮರಿ. ಈಗ ದೊಡ್ಡದಾಗಿದ್ದಾಳೆ, ಮನೆಯಲ್ಲಿ ಇದ್ದಾಳೆ. ಸೊ ಅವಳನ್ನು ಅಡಾಪ್ಷನಿಗೆ ಕೊಡಬೇಕು ನನಗೆ. ಈ ಥರ ಎಲ್ಲ ಸುಮಾರು ಎಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ ಅನಿಮಲ್ ಕೇರ್ ಟ್ರಸ್ಟ್ನವರೆಲ್ಲ, ಎಷ್ಟೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸರಿ ಟ್ರಸ್ಟ್ನಿಂದಲೂ ಕೂಡ ಹಾಗೆ. ಬಟ್ ಜನರಿಗೆ ಅದು ಮಂಡೆಗೆ ಕಿವಿಗೆ ಬೀಳದಾಗೆ ಇರ್ತಾರೆ ಜನರು. ಸೊ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಆದಷ್ಟು ಶೇರ್ ಮಾಡಿ. ಸರ್ಜರಿ ಮಾಡುವ ನಾವು ಅದಕ್ಕೆ ಊಟ ಹಾಕದಿದ್ರೂ ಪರವಾಗಿಲ್ಲ, ಹೊಡೆಯೋದು ಬಡಿಯೋದು ಅದು ಮಾಡಬೇಡಿ. ಯಾರಾದರೂ ಹಾಗೆ ಮಾಡ್ತಾ ಇದ್ದರೂ ಸ್ವಲ್ಪ ರಿಯಾಕ್ಟ್ ಮಾಡಿ. ನೀವು ಸಮಾಜದಲ್ಲಿ ಇಷ್ಟಾದರೂ ಪರಿವರ್ತನೆ ಮಾಡಲಿಕ್ಕೆ ನಾವು ಕೈ ಜೋಡಿಸೋಣ ಸ್ನೇಹಿತರೆ. ಆದಷ್ಟು ಇಂಥ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋಣ. ಮೂಕ ಪ್ರಾಣಿಗಳನ್ನು ಪ್ರೀತಿಸೋಣ, ಪ್ರಕೃತಿಯನ್ನು ಪ್ರೀತಿಸೋಣ. ಆದಷ್ಟು ನಮ್ಮ ಸಮಾಜಕ್ಕೆ ಕಿಂಚಿತ್ತು ಇಂತಹ ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಕೆಲಸ ಮಾಡೋಣ ಸ್ನೇಹಿತರೆ. ಈ ಕಾರ್ಯಕ್ರಮದಲ್ಲಿ ಎಷ್ಟು ಅಂದರೆ ಎಲ್ಲ ಬಂದಂಥವ್ರು ಅವರ ಅನುಭವವನ್ನು ಹಂಚಿಕೊಂಡ್ರು. ಸೊ ನನ್ನ ಒಂದು ಅನುಭವ ಏನಂದರೆ, ಎಷ್ಟು ಖುಷಿ ಅಂದರೆ 4:30ಗೆ ಏಳೋದು, ಎಲ್ಡ್ರಮಿಟ್ಟು ಹೇಳೋದು, ಇಲ್ಲದಿದ್ದರೆ ಬೆಳಿಗ್ಗೆ 7 ಗಂಟೆ 6:30. ಸೊ ಹೇಳೋದು, ಎದ್ದು ಫ್ರೆಶ್ ಅಪ್ ಆಗೋದು, ಗಾಡಿ ಹತ್ತೋದು, ಓಡೋದೆ. ನಾವು ಅಷ್ಟು ಒಂದು ಖುಷಿ ಅಂದರೆ ಆ ಒಂದು 4 ದಿನ ಹೇಗೆ ಕಳೆಯಿತು ಅಂತಲೇ ಗೊತ್ತಿಲ್ಲ. ಒಮ್ಮೆ ನಾವು ಪ್ರಾಣಿಗಳಲ್ಲಿ ಒಂದು ಇನ್ವಾಲ್ವ್ ಆದರೆ ಅದರಿಂದ ಹೊರಬರಲಿಕ್ಕೆ ಸಾಧ್ಯವಿಲ್ಲ, ಅಷ್ಟೊಂದು ಖುಷಿ ಕೊಡುವಂಥ ಕೆಲಸ. 60 ವಾರ್ಡ್ಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು ಬೋಂದೇಲ್, ಈ ಕಡೆ ಸಿಕ್ಕಿರುವಂಥದ್ದು. ಹಾಗಾಗಿ ನಮಗೆ ಬೋಂದೇಲ್ನ ಟೋಟಲ್ 60 ವಾರ್ಡಲ್ಲಿ ನಮಗೆ ಬೋಂದೇಲ್, ಪಚ್ಚನಾಡಿ, ಆಮೇಲೆ ಈ ಸೈಡ್ ಸಿಕ್ಕಿತ್ತು. ಆಮೇಲೆ 3 ದಿನ ಅಂದರೆ 4 ದಿನ ಕೂಡ ಸೇಮ್ ವಾರ್ಡ್ ಸಿಗೋದಿಲ್ಲ ನಮಗೆ, ಬೇರೆ ಬೇರೆ ವಾರ್ಡ್ಗಳೇ ಡಿವೈಡ್ ಮಾಡಿ ಹಾಕ್ತಾರೆ. ತುಂಬ ಅಂದರೆ ಕೆಲವು ನೋಡದ ಜಾಗ ಎಲ್ಲ ನೋಡಿದೆವು ನಾವು. ಯಾಕೆಂದರೆ ನಾನು ಈ ಕೆಲವು ಕಡೆ ಎಲ್ಲ ನಮಗೆ ಇಂಟೀರಿಯರ್ ಪ್ಲೇಸ್ ಎಲ್ಲ ಗೊತ್ತಿರೋದಿಲ್ಲ. ಸೊ ಅಂಥ ಕಡೆ ಕೆಲವು ಜಾಗಗಳಲ್ಲಿ ನಮಗೆ ಹೋಗಲಿಕ್ಕೆ ನಾವು ನೋಡಿರುವಂಥ ಜಾಗವೇ ಅಲ್ಲ, ಅಂಥ ಜಾಗಗಳಲ್ಲೆಲ್ಲ ಹೋಗಿ ಮೊನ್ನೆ ಸರ್ವೆ ಮಾಡಿ ನಾನು ಮತ್ತು ಮಗ, ನಮ್ಮದೊಂದು ಟೀಮ್ ಇತ್ತು. ಸೊ ಹಾಗೆ ಹೋಗಿದ್ದೆವು. ತುಂಬ ಖುಷಿ ಆಯಿತು. ಅಂದರೆ 7:30ಗೆ ನಾವು ಆ ಸ್ಪಾಟಿಗೆ ಬರಬೇಕು, ಮತ್ತು ಬೋಂದೇಲ್ ಸ್ಪಾಟಿಗೆ ಬರಬೇಕು. ನಾವು ಕೊಟ್ಟಿರುವಂಥದ್ದು, ನಾವು ಹೊರಡುವಾಗಲೂ ಅಲ್ಲಿಂದಲೇ ಹೊರಡಲಿಕ್ಕೆ. ಸೊ ಅಂಥದ್ದು ತುಂಬ ಒಳ್ಳೆಯ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ. 5 ಗಂಟೆಗೆ ಇಲ್ಲಿಂದ ಮನೆಯಿಂದ ಹೊರಟು 5:30ಗೆ ಕರೆಕ್ಟ್ ಅಲ್ಲಿ ರೀಚ್ ಆಗಬೇಕು. ಆಮೇಲೆ ನಮ್ಮದು ಡ್ಯೂಟಿ ಸ್ಟಾರ್ಟ್. ಸೊ ನಾವು 4 ದಿನ ಕೂಡ ಫಸ್ಟ್ ನಮಗೆ ಇಲ್ಲಿ ನಮ್ಮದೇ ವಾರ್ಡ್ ಅಂದರೆ ಗೊತ್ತಿಲ್ಲ, ಶಫಲ್ ಮಾಡಿ ಹಾಕಿದ್ರು. ಸೊ ನಮಗೆ ನಮ್ಮದೇ ಲೋಕಲ್ ವಾರ್ಡ್ ಸಿಕ್ಕಿತ್ತು ನಂದು. ಆಮೇಲೆ ಸೆಕೆಂಡ್ ಎಲ್ಲ ನಮಗೆ ಬೋಂದೇಲ್, ಸೆಕೆಂಡ್ ಡೇ, 3rd ಡೇ, 4th ಡೇ ನಮಗೆ ಬೋಂದೇಲ್ ಸೈಡೇ ಸಿಕ್ಕಿದ್ದು. ಪಚ್ಚನಡಿ ಅದೆಲ್ಲ ಸ್ವಲ್ಪ ಒಂಥರ ಸ್ಲಮ್ ಆ ಥರ ಬರುವಂಥ ವಾರ್ಡ್. ಹಾಗಾಗಿ ಎಲ್ಲೆಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ನಮಗೆ, ಎಲ್ಲೆಲ್ಲಿ ಸಿಕ್ಕಿದೆ ನಾವು ಕಣ್ಣಲ್ಲಿ ಕಾಣದ ಊರೆಲ್ಲ ನೋಡಿ ಮುಂದೆ ಬಂದಿದ್ದೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಟೋಟಲ್ ಆಗಿ ಹೇಳಬೇಕು ಅಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್. By you people, especially the youngsters, the volunteers, I think they are all in their teenagers. In this world, in this particular age, people tend to not willfully take the responsibility to work for the society and the needful. I really appreciate and
I wholeheartedly thank you people for putting the effort and working for the noble cause of the welfare of the dogs. Hope all the dogs have been covered, and dogs willfully and happily participated, not participation, you can say, cooperated with you people for their own neutralization. I was looking into the slides, all dogs were so happy, and it's the foremost responsibility of the city corporation to ಇಲ್ಲಿ ನಾನು ಕೆಲವು ಒಂದು ವಿಚಾರ ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಸ್ನೇಹಿತರೆ. ಸುಮಾ ಮ್ಯಾಮ್, ಆ್ಯನಿಮಲ್ ಕೇರ್ ಟ್ರಸ್ಟ್ನ ಸುಮಾ ಮ್ಯಾಮ್, ಏನೇ ಒಂದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಏನೇ ಒಂದು ಅಂದರೆ ನಾನೊಂದು ಆ್ಯನಿಮಲ್ ಬಗ್ಗೆ ಎಲ್ಲಿ ಒಂದು ಕೇಸ್ ಬಗ್ಗೆ ಹೇಳಿದರೂ ಕೂಡ ಸಡನ್ನಾಗಿ ನನಗೆ ಸಪೋರ್ಟ್ ಮಾಡುವಂಥವ್ರು ಸುಮಾ ಮ್ಯಾಮ್. ಮಮತಾ ಮ್ಯಾಮ್ ಯಾವುದೇ ಒಂದು ಸ್ಟೆರಿಲೈಸೇಷನ್ ಬಗ್ಗೆ ಮ್ಯಾಮ್ ಕಂಪ್ಲೇಂಟ್ ಹೇಳಿದರು ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಮಾಡ್ತಾರೆ ಮಮತಾ ಮ್ಯಾಮ್. ಎಲ್ಲರೂ ಆ ಓವರ್ ಆಲ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ತುಂಬ ಇಷ್ಟವಾದಂಥ ಟೀಮ್ ಆ್ಯನಿಮಲ್ ಕೇರ್ ಟ್ರಸ್ಟ್ನ ಟೀಮ್. ಸೊ ಯಾಕೆಂದರೆ ನನ್ನ ವೈಯಕ್ತಿಕವಾದಂಥ ಒಂದು ಅಭಿಪ್ರಾಯವನ್ನು ಹೇಳಬೇಕು ಅಂದರೆ ನನ್ನ ಪ್ರತಿಯೊಂದು ಕೇಸ್ನಲ್ಲಿ, ಯಾಕೆಂದರೆ ಎಮರ್ಜೆನ್ಸಿ ಎಲ್ಲಿ ಇರಲಿ, ಲಾಸ್ಟ್ ಟೈಮ್ ನಾನೊಂದು ವಿಚಾರ ಹೇಳಬೇಕು, ಬಚ್ಪೆಯಲ್ಲಿ ಒಂದು ನಾಯಿ ಬಗ್ಗೆ ಸೀರಿಯಸ್ ಕಂಡೀಷನ್. ಸೊ ನಾನು ಕಟೀಲಿನಿಂದ ಬರೋದು ಆನ್ ದ ವೇ ನೋಡಿದೆ, ಮಧ್ಯಾಹ್ನ ಬಿಸಿಲು, ನಾನು ನಿಜ ಹೇಳಬೇಕು ಅಂದರೆ 3.5 ಗಂಟೆ ನಾನು ಆ ನಾಯಿ ಹಿಂದೆ ಓಡಿದ್ದೇನೆ, ಬಚ್ಪೆಯಲ್ಲಿ ನಿಂತಿದ್ದೇನೆ, ಅಷ್ಟು ಸುಡು ಸುಡು ಬಿಸಿಲು. ನಾನು ನನ್ನ ಮಗ ಇಬ್ಬರು ಇದ್ದೆವು. ಸೊ ಸುಮಾ ಮ್ಯಾಮ್ ಇಮಿಡಿಯೇಟ್ಲಿ ಸಂಡೇ ಮೋಸ್ಟ್ಲಿ ಐ ಥಿಂಕ್, ಗೊತ್ತಿಲ್ಲ ನನಗೆ, ಮಧ್ಯಾಹ್ನ ಅವರು ಎಲ್ಲೋ ಹೋಗುವವರನ್ನು ಪಾಪ ಅವ್ರ ರೂಟು ಚೇಂಜ್ ಮಾಡಿ ಒಬ್ಬರನ್ನು ನನ್ನ ಅಂದರೆ ಬಚ್ಪೆಗೆ ನನ್ನ ಕವಿತಾ 1 ಗಂಟೆ ನಿಲ್ಲಿ ಅಂತ ರಿಕ್ವೆಸ್ಟ್ ಮಾಡಿ ಆನ್ ದ ಸ್ಪಾಟ್ ನನ್ನನ್ನು ಅಲ್ಲಿ ನಿಲ್ಲಿ ಅಂತ ಹೇಳಿ ಕೂಡಲೇ ಕಳಿಸಿದ್ದಾರೆ. ಸೊ ಈ ಬಗ್ಗೆ ಎಲ್ಲ ನಾನು ಮಾತ್ರ ಆ ನಾಯಿ ಟ್ಯೂಮರ್ ಆಗಿತ್ತು, ಯಾರೋ ರೀಲೊಕೇಟ್ ಮಾಡಿ ಬಚ್ಪೆಗೆ ತಂದು ಬಿಟ್ಟಂತ ನಾಯಿ. ಯಾಕೆಂದರೆ ಆ ಲೋಕಲಲ್ಲಿ ಯಾರಿಗೂ ಆ ನಾಯಿಯ ಪರಿಚಯ ಇಲ್ಲ, ಹಾಗಾಗಿ ಈ ಥರ ಎಲ್ಲ ಕೆಲಸ ಮಾಡ್ತಾರೆ. ಆ ನಾಯಿಯ ಕಂಡೀಷನ್ ನೋಡಿದೆ ಸ್ನೇಹಿತರೆ, ನನಗೆ ಅಳು ಬಂದಿತ್ತು. ಯಾಕೆಂದರೆ ಆ ನಾಯಿಗೆ ಒಂದು ನೀರು ಕೊಡುವ ಗತಿ ಇಲ್ಲ, ಅಲ್ಲಿ ತಲೆಯೆಲ್ಲ ಅದರದ್ದು ಓಪನ್ ಆಗಿತ್ತು ಟ್ಯೂಮರ್ ಆಗಿ. ಸೊ ಎಲ್ಲರೂ ಅದನ್ನು ಓಡಿಸ್ತಾ ಇದ್ದರು. ಸೊ ನಾನು ಜೋರು ಮಾಡಿ ಸಿಕ್ಕಿದವ್ರ ಹತ್ರ ಎಲ್ಲ ಒಂದು ಇದರಲ್ಲಿ ರಿಕ್ವೆಸ್ಟ್ ಮಾಡಿ ನೀರೆಲ್ಲ ಇಟ್ಟು ಕೆಲವರು ಸಪೋರ್ಟ್ ಮಾಡಿದ್ದಾರೆ, ಇನ್ನು ಕೆಲವರು ನಿಮಗೆ ಗೊತ್ತೇ ಇದೆಯಲ್ಲ, ನಾನು ಹೇಳೋದಿಲ್ಲ ಯಾರು ಅಂತ. ಸೊ ಬಂದ ಕೂಡಲೇ ದೂರದಿಂದ ಶು ಅಂತ ಓಡಿಸುವಂಥ ಜನಗಳಿರ್ತಾರೆ. ಸೊ ಆ ಜಾಗದಲ್ಲಿ ನಾವು ಮನುಷ್ಯತ್ವ ಎಲ್ಲಿವರೆಗೆ ಸತ್ತು ಹೋಗಿದೆ, ಮನುಷ್ಯತ್ವ ಎಲ್ಲಿವರೆಗೆ ಇದೆ ಜೀವಂತ ಅಂತ ನಾನು ಆ ಒಂದು ಸ್ಪಾಟಲ್ಲಿ ನೋಡಿದೆ ಬಚ್ಪೆಯಲ್ಲಿ. ಯಾಕೆಂದರೆ ಕೆಲವರು ಪಾಪ ತುಂಬ ನನಗೆ ಸಪೋರ್ಟ್ ಮಾಡಿದಂಥವ್ರು, ಅಲ್ಲಿ ತರಕಾರಿಯಲ್ಲ ಕೆಲವರು ಸೇಲ್ ಮಾಡುವಂಥ ಲೇಡೀಸ್ ಎಲ್ಲ ಪಾಪ ನನ್ನ ಹಿಂದೆ ಇದ್ದರು ಅವರು. ಆಮೇಲೆ ಕೆಲವರು ರೋಡಲ್ಲಿ ಪಾಪ ಈ ನಾಯಿ ಅಂದರೆ ಅದರ ಆ ನೋವಿಗೆ ಅದು ಓಡಾಡ್ತಾ ಉಂಟು, ದೂರದಿಂದಲೇ ನಾನು ಇದ್ದಿದ್ರೆ ಅಂದರೆ ಒಬ್ಬ ಕಲ್ಲೆತ್ತುವಾಗ ಅಲ್ಲೇ ಬೈದಿದ್ದೇನೆ ನಾನು. ಸೊ ಇಂಥ ಎಲ್ಲ ಸಿಚುವೇಶನ್ಸ್ ಆ ಟೈಮಲ್ಲಿ ಸುಮಾ ಮ್ಯಾಮ್ ಕವಿತಾ ಒಂದು ಸ್ವಲ್ಪ ನಿಲ್ಲಿ, ನಾನು ಈಗಲೇ ಗಾಡಿ ಕಳಿಸ್ತೇನೆ ಹೇಳಿ ಆಗಲೇ ನನಗೆ ಗಾಡಿ ಕಳಿಸಿ ಆ ನಾಯಿನ ರೆಸ್ಕ್ಯೂ ಮಾಡಿದಂಥವ್ರು ಸುಮಾ ಮ್ಯಾಮ್. ಮಮತಾ ಮ್ಯಾಮ್ ಅಷ್ಟೇ, ಏನಾದರೂ ಒಂದು ನಾವು ಸಡನ್ನಾಗಿ ಸುಮಾ ಮ್ಯಾಮ್ ಸಿಕ್ಕಿಲ್ಲ ಅಂದರೆ ಮಮತಾ ಮ್ಯಾಮ್ಗೆ ಮೆಸೇಜ್ ಮಾಡಿ ಇಮಿಡಿಯೇಟ್ಲಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ. for being so cooperative in this entire endeavor of conducting the survey. Well, for many years, it's now our 25th year of ACT. In the last 15 years that we have been continuously working with the City Corporation, we have always been asking for survey. And finally, we have the survey done in the year 2025. And I'm so happy to see that it was done so meticulously. We just planned it in January and smoothly executed by the mid-February that the survey is done. Thanks to the cooperation of all you students and volunteers who gathered here. Special thanks to Harish sir for going to all the colleges, meeting the mentors, gathering the students and getting them. And I just amazed. I thought when we say 5:30, I said on the training day 5:30 means sharp 5:30. So everybody was there, 5:30, max 5:45. Youngsters all up, ready in their uniforms, and it was so lovely to see so much of interest. And we all got the feedback. These dogs have mate, there's activity, there was a crow found, and and I see that there's so much of compassion. So